ಉಸಿರಾಟದ ತೊಂದರೆಯಿಂದ ದಿನನಿತ್ಯದ ಚಟುವಟಿಕೆಯನ್ನ ಮಾಡಲು ಸಾಧ್ಯವಾಗದ 37 ವರ್ಷದ ಮಹಿಳೆಗೆ ದೇರಳಕಟ್ಟೆಯ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ಅಪರೂಪದ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಮಹಿಳೆಯನ್ನ ತಪಾಸಣೆ ಮಾಡಿದಾಗ ಆಕೆಗೆ ಲುಟಿಂಬರ್ಚರ್ಸ್ ಸಿಂಡ್ರೋಮ್ ಎಂಬ ಅಪರೂಪದ ರೋಗ ಲಕ್ಷಣ ಹೊಂದಿರುವುದು ಪತ್ತೆಯಾಗಿತ್ತು. ಇದರಲ್ಲಿ ರೋಗಿಯ ಹೃದಯದ ಸೆಪ್ಟಮ್ನಲ್ಲಿ ಜನ್ಮಜಾತ ದೋಷ ಮತ್ತು ರೊಮ್ಯಾಟಿಕ್ ಕಾಯಿಲೆಯಿಂದ ಕವಾಟದಲ್ಲಿ ತೊಂದರೆ ಕಂಡುಬಂದಿತ್ತು. ಮಹಿಳೆಯನ್ನ 2D ಮತ್ತು 4D ಎಕೋಕಾರ್ಡಿಯೋಗ್ರಫಿ ಮೂಲಕ ಪರೀಕ್ಷಿಸಲಾಗಿದ್ದು, ತೆರೆದ ಶಸ್ತ್ರಚಿಕಿತ್ಸೆಯ ಬದಲು ಬಲೂನ್ ಮಿಟ್ರಲ್ ವಾಲ್ಟೋಟಮಿ ಮತ್ತು ಹೃತ್ಕರ್ಣದ ವಿಶೇಷ ದೋಷ ಸಾಧನ ಮುಚ್ಚುವಿಕೆ ಒಳಗೊಂಡಿರುವ 2 ಕಾರ್ಯವಿಧಾನಗಳ ಸಂಯೋಜನೆಯ ಚಿಕಿತ್ಸೆ ನೀಡಲು ನಿರ್ಧರಿಸಲಾಗಿತ್ತು. ಈ ಶಸ್ತ್ರಕ್ರಿಯೆ ಕಡಿಮೆ ಅಪಾಯವನ್ನ ಹೊಂದಿದ್ದು, ಉತ್ತಮ ವೈದ್ಯಕೀಯ ಫಲಿತಾಂಶದೊಂದಿಗೆ ರೋಗಿಯನ್ನ ಬೇಗನೆ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಬಹುದಾಗಿದೆ. ಡಾಕ್ಟರ್ ಕೆ ಸುಬ್ರಹ್ಮಣ್ಯಂ, ಡಾಕ್ಟರ್ ಬಸವರಾಜ್ ಊಟಗಿ, ಡಾಕ್ಟರ್ ದಿಲೀಪ್ ಝೋನ್, ಡಾಕ್ಟರ್ ರಾಮಮೋಹನ್ ಭಂಡಾರಿ, ಡಾಕ್ಟರ್ ಉದ್ದೇಶ್ ಮತ್ತು ತಂಡದವರು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನ ಪೂರೈಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ದೇರಳಕಟ್ಟೆ.